ओम श्री गुरुभ्यो नमः गंगणपतये नमः ओम श्री गुरुभ्यो साक्षात् ब्रह्म तस्मै श्री गुरवे नमः वक्रतुंड महाकायं गौडसूरसमप्रभः निर्विघ्नं कुरु मे देवं सर्वकार्येषु सर्वदा गणानान्त्वा गणपतिं ववामहे कविकवीनाः उपमष्टमष्टमं ज्येष्ठराजब्रह्मणान् ब्रह्मणस्पद आनष्टण्डज्ञातिवसिदसादनं श्रीविघ्नेश्वराय नमः एकदन्ताय विद्महे वक्रतुण्डाय धीमहि तन्नो दन्त्यः प्रचोदयात् सर्वमङ्गलदातारो भारतीय युक्तं वन्दे वाञ्छितसिद्धये महागणाधीश्वर देवताभ्यो नमः ओ वेदास्सर प्रोक्तो वेदान्ते प्रतिष्ठितः तस्य प्रदलेनस्य यश्परस्पर महेश्वरः महागणपतये नमः महागणपतये नमः महागणपतये नमः मनसोऽभीष्ट प्रार्थनां च करिष्ये पूर्वकमादौ ಕೂಡ कर्मादौ कर्ममध्येषु कर्मांतज पुनः शास्त्र विचारಗಳು ಒಬ್ಬೇ ಒಂದು ಭಗವತ್ ಚಿಂತನೆ ಭಗವತ್ ಸತ್ಕರ್ಮಾಚರಣೆ ದೇವದೇವರ ಆರಾಧನೆ ಮಂತ್ರ ಸಂದರ್ಭಡೆ ವಾ ಉದ್ದೇಶ ಮದದಿಂದ ಸತ್ಕರ್ಮಾಚರಣೆ ಮಲ್ಪ ಅವಡದೇವದೇವರು ಗೊತ್ತಾರ ಪರಣದಿಂಚೆ ಪ್ರತ್ಯೇಕವಾದ ಅಂಡಲ ಕೂಡ ಒಬ್ಬೇ ಒಂದು ಪೂಜೆ ಪುರಸ್ಕಾರ ಕಲಿಯುವುದ ಕರ್ಮ ಸಂದರ್ಭಡೆ ಅಲ್ಪ ಸಾಕ್ಷಿ ಬರುತ್ತದೆ ಏಕೋಸ್ಕರವಾದ ಕರ್ಮಾಂಗದ ಆರಂಭ ಕಾಲಗಳು ಅಪ್ಪ ಮಹಾಲಕ್ಷ್ಮಿದಾಗಿ ಉತ್ತರವಾದ ಮಹಾಗಣಪ ಸಂಘದವರು ತೈಲದೀಪ ಪ್ರತಿಷ್ಠಾಪನೆ ಮಾಡುವುದು ಫಲ ತಾಂಬೂಲಾದಿ ಕಾಣಿಕೆ ನಿವೇದನೆ ಮಾಡುವುದಿಲ್ಲ ಹಾಗೆ ವಿಶೇಷವಾದ ಪ್ರತಿಫಲ ದೇವ ಪ್ರತಿಫಲ ಶಾಸ್ತ್ರ ವಿಚಾರ ನಮ್ಮೊಳಗೆ ಆ ಪ್ರಕಾರವಾದ ಕರ್ಮಾಂಗದ ಆರಂಭ ಕಾಲಗಳು ವಿಶೇಷವಾದ ತೈಲದೀಪ ಪ್ರತಿಷ್ಠಾಪನೆ ಮತ್ತು ಫಲ ತಾಂಬೂಲಾದಿ ಕಾಣಿಕೆ ಮಹಾಗಣಪತಿ ದಕ್ಷಿಣಾರಂಭಗಳು ನಮ್ಮ ಮಾಧ್ಯಮ ಗಮನಸೇಕ ಭಕ್ತರೆ ವಿಶೇಷವಾದ ವೀರಾಂಜನೇಯನ ಸರದಾರರು ಪ್ರಾರ್ಥನೆ ಮಾಡುವಾಗ ವರ್ಷ ಪ್ರತಿ ಪ್ರಕಾರವಾದ ಚೌತಿ ಮಹೋತ್ಸವವನ್ನು ಬಹಳ ಬಹಳ ವಿಜೃಂಭಣೆ ಮಾಡುವುದಲ್ಲ ವಿಶೇಷವಾದ ಈ ವರ್ಷದ ಕೂಡ ವೀರಾಂಜನೇಯ ವ್ಯಾಯಾಮ ಶಾಲೆ ವಿಶೇಷವಾದ ಕಾರ್ಯದ ಕುರಿತು ಗಣಪತಿ ಹೋಮನ ಮತ್ತು ನಂತರವಾದ ಭಜನಾ ಸಂಕೀರ್ತನ ಮತ್ತು ಮಲ್ಪಡುವ ಸಂಕಲ್ಪಗಳು ಆ ಪ್ರಕಾರವಾದ ಆರಂಭ ಕಾಲಗಳು ಗುರುದೇವರು ಗುರುಮಂಡಲ ಮಧ್ಯರು ಗುಣವತಿರು ಗಣಪತಿ ಮಂಡಲ ಮಧ್ಯರು ಸ್ವಸ್ತಿಕಾ ಮಧ್ಯದ ಆರಾಧನೆ ಮಾಡುವುದು ಸ್ವಸ್ತಿ ಪುಣ್ಯವಾಚನ ಬಗ್ಗೆ ನಮ್ಮ ದೈನಿಕ ದೈವ ದೇವರಿಗೆ ಶುದ್ಧೀಕರಣವಾದ ಪೂಜೆ ಈ ಜಾಗ ಶುದ್ಧೀಕರಣವಾದ ಪುಣ್ಯ ಸ್ಥಳ ಶುದ್ಧೀಕರಣವಾದ ಪುಣ್ಯ ನಮ್ಮ ಶುದ್ಧೀಕರಣ ಶಾಸ್ತ್ರ ವಿಚಾರ ಇದಕ್ಕೋಸ್ಕರವಾದ ಕೆಲಸ ಮಧ್ಯರು ಗಂಗೆ ಜೀವ ಯಮುನೆ ಜೀವ ಗೋದಾವರಿ ಸರ್ವದೇ ನರ್ಮದೇ ಸಂಧಿ ಕಾವೇರಿ ಜಲಸ್ಮಿ ಜಲದಿಗ್ರು ಹೊಡೆದು ಹಿಂದೂ ಧರ್ಮದ ಪವಿತ್ರವಾದ ಸಪ್ತನದಿಗೆ ತೀರ್ಥ ಕಲಶ ಮಂದಿರ ಆಹ್ವಾನ ಮಾಡುತ್ತೆ ಗೋಮಯ ಗೋಮೂತ್ರ ಹಾಲು ಮೊಸರು ದರ್ಭೆ ಸಂಗಮನ ಮಾಡುವುದು ಸಕಲ ಷೋಡಶ ಪೂಜನೆ ಮಾಡುವುದು ಈ ಸ್ಥಳಗಳ ಮಾತ್ರ ಪ್ರಥಮವಾದ ಶುದ್ಧೀಕರಣ ಮಾಡುವುದು ನಂತರವಾದ ಸ್ಥಳಗಳ ದೇಹದ ಕೂಡ ಶುದ್ಧೀಕರಣ ಮಾಡುವುದು ಅಗ್ನಿವಷ್ಟಾಪನ ಅಗ್ನಿಮುಖಾಂತರವಾದ ಗಣಪತಿ ಪ್ರೀತ್ಯರ್ಥವಾದ ಬಿಂಬನ ಕೂಡ ಶುದ್ಧೀಕರಣ ಮಾಡುವುದು ಪ್ರತಿಷ್ಠಾ ಮಹೋತ್ಸವ ಕೂಡ ನೆರವೇರಿಸುವುದು ಐದು ಮುಖ ವಿಶೇಷವಾದ ಅಗ್ನಿವಷ್ಟಾಪನ ಅಗ್ನಿಮುಖಾಂತರವಾದ ಗಣಪತಿಯನ್ನು ಆಹ್ವಾನ ಮಾಡುವುದು ಗೋರ್ಪಂಚಿನ ಮೂಜೆ ಬೇಕಾಗುತ್ತೆ ಆಜ್ಯ ದುರ್ವ ಅಷ್ಟದ್ರವ್ಯ ಮಾಡ್ತಾರೆ ಆಜ್ಯ ಮಾಡ ತುಪ್ಪ ದುರ್ವ ಪಂಡ ಕರಿಕೆ ಅಷ್ಟದ್ರವ್ಯ ಪಂಡ ಪಂಚ ಗಜ್ಜೆ ಮೂಜೆ ಬೇಕಾಗುತ್ತೆ ಅಗ್ನಿಮುಖಾಂತರವಾದ ಮಂತ್ರಮುಖಿನ ಮದಿಕೆಗಳ ಪುರಪಂಚನೆಗೆ ಕಾವುತ್ತಿನ ಮಾತನ್ನ ಮಂಡಲದ ಪೊರುಳು ಸಹಸ್ರ ಅವನು ಸ್ವೀಕಾರ ಮಾಡುವುದು ಐದು ಸಹಸ್ರ ಪಾವನ ಈ ಲಘು ಸಂಸಾರ ಈ ಸಮಸ್ತ ಭಗವದ್ಭಕ್ತಿಯ ಪ್ರಾರ್ಥನೆ ಮಾಡುವುದು ಕುರಿತು ಏನು ಮಾತ್ರ ಬರ್ತಗಳು ಕೈ ಮುಗಿಲ್ಲ ಅಖಿಲ ಕೃಷ್ಣಾರ್ಥ ಬಳಿಸಾದ ಕುರಿತು ವಿಶೇಷವಾದ ಆಂಜನೇಯನ ಪೂರ್ಣ ಅನುಗ್ರಹ ಗಣಪತಿಯವರ ಪೂರ್ಣ ಅನುಗ್ರಹ
ಸಂಪೂರ್ಣ ಪ್ರತಿಮಲ್ಪಾದ ಕುರಿತು ಇನ್ಯಾವ ಸಮಸ್ತ ದೈವಿಕ ಧಾರ್ಮಿಕ ಚಿಂತನೆಗಳಿಗೆ ಮಾತ್ರ ಪೂರ್ಣವಾಂಚಿನ ಅನುಗ್ರಹ ಪ್ರತಿಮಲ್ಪಾದ ಕುರಿತು ಒಬ್ಬಂತರದ ವ್ಯಕ್ತಿಗಳು ಕೂಡ ಬರಂದರೆ ಇದ್ರೆ ಈಗಲ ಮನಸ್ಸಿನ ನಮ್ಮ ಸಂಕಲ್ಪಗೊಂಡು 10 ಸೇರಿದಲ್ಲಿ ಮತ್ತು ಗಾಯತ್ರಿ ಕೆಡ ಮುಂಜಿ 10 ಜನ ಸೇರಿದೆ ಮುಂಜಿ ಕಲ್ಲನ್ನ ಮುಂಡಲ ಕೂಡ ಶಕ್ತಿ ಉಂಡಿಗೆ ಅಜ್ಜದ ಉಪನಗ ವಿಶೇಷವಾದ ವೇದಾಂತಿನ ವ್ಯಾಯಾಮ ಶಾಲೆ ರಿಜಿಸ್ಟರ್ ಮಾಡುತ್ತದೆ ಐ ವಿಶೇಷವಾಗಿ 10 ಜನ ಸೇರುವುದು ಈ ಒಂದು ಹನುಮಾನ್ ನಗರ ಸಂಬಂಧಿಸಿದಂತೆ ಮಲ್ಪುರ ಬಹಳ ವಿಶೇಷ ಆ ಪ್ರಕಾರವಾದ ಹೆಚ್ಚಿನ ಅಂಜಿನ ಕಲಾಕಾರರಿಗೆ ಅವರಿಗೆ ಆ ಪ್ರಕಾರವಾದ ಆ 10 ಜನ ಸೇರಿದ ಮಲ್ಪಂಚಲಿ ಆ ಭಜನಾ ಸಂಕೀರ್ತನದಪ್ಪು ಅದರ ಬೇರೆ ಬೇರೆ ದೈವಿಕ ಆರಾಧನೆಗಳದಪ್ಪು ಇದು ಮಾತ್ರ ಪೂರ್ಣ ಸ್ವೀಕಾರ ಮಾಡುತ್ತದೆ ಫಲನ ಸಮಸ್ತ ಭಗವದ್ಭಕ್ತರಿಗೆ 10 ಜನಕ್ಕೆ ಪ್ರಾಪ್ತಿ ಮಲ್ಪಾದ ಕುರಿತು ಉತ್ತರೋತ್ತರವಾದ ಅಭಿವೃದ್ಧಿವಂತ ಬೆಳಗಾದ ಸಮಸ್ತ ಭಗವದ್ಭಕ್ತರಿಗೆ ಮಾತ್ರ ಪೂರ್ಣವಾದ ಲಕ್ಷ್ಮೀಕೀರ್ತಿ ಪ್ರತಿಮಲ್ಪಾದ ಬೆಳಗಾದ ಕುರುಡು ಹೊಡೆದು ಕರ್ಮಾಂಗದ ಆರಂಭಕರು ಭಕ್ತಿಪೂರ್ವಕ ಸರ್ವೆಲ್ಲಾಯ್ತು ಮಲ್ಪಿಸಿದ ಪ್ರಾರಂಭ ಮಹಾಗಣಪತಿಯ ನಮಃ ಪ್ರಸೋಭಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ ಮುಂದಿನಾಳಿಗೆ ಸುತ್ತು ಬರ್ತದೆ ಅಡ್ಡಬರು ಯಾರಿಗಾದಿರವ ಮಾನೇ ಜನ್ಮ ಜನ್ಮದಾನಿಜ ರಾಜರಾಜೇಂದ್ರೇ ವೃಷಭದೇವದೇ ನಮಸ್ಕಾರಂ ಸಮರ್ಪಯಾಮಿ विसर्जयामि कुम्भोदरामः तस्यस्तु ओनमो यज्ञेन महागणपते नमः प्रसोभिष्ट प्रार्थनां समर्पयामि महागणाधीशुदायमि नमो पूजां समर्पयामि आदित्यार्मः रुद्रार्मः उदागाम उदागम प्रपते नमः शुक्रार्मः शनीश्वरार्मः नमः केतवे नमः इन्द्रार्मः नमः यमः नमः पञ्चगव्यदेवताभ्यो नमः दर्शयामि नैवेद्यार्थे स्थापितः प्रमोदामूल हिरण्यावृतैवं नमो नैवेद्यं निवेदयामि ओम प्राणाय स्वाहा ओम व्यानाय स्वाहा ओम वनाय स्वाहा उदानाय स्वाहा विश्वामित्रश्रीदेवी गायत्रीदेवता देवतः ओम प्राणाय स्वाहा व्यानाय स्वाहा स्वाहा विश्वामित्रश्रीदेवी गायत्री श्रीमत्पङ्कज विश्वरोहिरो वायुर्महेन्द्रो चन्द्रभास्कर विश्ववा धर्मादिवलग्रह प्रद्युम्नो रणगोपुरो सर्वोदितामणि वत्समः ओनमो शान्तिरस्तो प्रसिरस्तो शुभकर्मान्तमस्तु धर्मादिवलग्रह प्रद्युम्नो रणगोपुरो सर्वगुरो चिन्तामणि गौस्तमः ओ नमो शान्तिरस्तो विशिरस्तो शुभकर्माङ्गमस्तु ओ नमो शान्तिरस्तो विशिरस्तो शुभकर्माङ्गमस्तु ध्याये सत्तमनादीतं गणत्रसमनितं लोकनाथं लोकेशं गौस्तमः ब्रह्मणे निरवन्दं वेदवासं श्रीवस्त्रपदभूषितं गोविन्दं गुग्लानन्दं ब्रह्माद्भुरपूजितं ओ नमो शान्तिरस्तो विशिरस्तो शुभकर्माङ्गमस्तु देशसमृद्धिमस्तु आरोग्यसमृद्धिमस्तु पापं नश्वरः पुण्यावर्धनः ओम शान्ति शान्ति शान्तिः महालक्ष्मी देवताभ्यो नमः एकदन्ताय विद्महे वक्रतुण्डाय धीमहि तन्नो दन्ति प्रचोदयात् महालक्ष्मी देवताभ्यो नमः ओ नमो शान्तिरस्तु शुभकर्माणमस्तु समृद्धिमस्तु आरोग्यसौ एकदन्ताय विद्महे वक्रतुण्डाय धीमहि नमो लक्ष्मी नारायणाभ्यो नमः वाणिहृद्याभ्यो नमः कात्यायनाय विद्महे कन्याकुमारी धीमहि तन्नो दुर्गा प्रचोदयात् महालक्ष्मी देवताभ्यो नमः शान्तिरस्तु विशिरस्तु शुभकर्माङ्गमस्तु देहसमृद्धिमस्तु आरोग्यसमृद्धिमस्तु महालक्ष्मी देवताभ्यो नमः महालक्ष्मी श्रीमत्पङ्कज विष्टरोहरो वायुर्महेन्द्रो चन्द्रो भास्कर वित्तपाल धर्मादिपालग्रह
ನಿಮಿಷ ಶುದ್ಧದಿಂದ ಬರು ನೀನೊಂದು ಎರಡು ಮಾತೆಲ್ಲ ಹೊರಟು ಮಾತೆಲ್ಲ ಗೋಮಯ ಗೋಮೂತ್ರ ಅಂತ ಪಾಠ ಪಂಚಗವ್ಯ ಮಾತೆಲ್ಲ ತರುವ ಏಕ ಕಾಯಿ ಅಲಂಕಾರ ಅವಳು ಅಪ್ಪ ಗಣಾಮದ ಆರತಿ ಚಾಲನೆ ದೀಪ ಸರಿ महागणाधीश्वरदेवताभ्यो नमः एकदन्ताय विद्महे वक्रतुण्डाय धीमहि तन्नो दन्तिः प्रचोदयात् महागणाधीश्वर देवताभ्यो नमः सर्वमङ्गलदातारो भारती परमेश्वरः गणेशयुक्तं देवाञ्चितसिद्धये महागणपतये नमः ದೀಪ ಪ್ರಜ್ವಲನ ಕಾರ್ಯಕ್ರಮ ಶ್ರೀ ಸುಹಾಸ್ ಮತ್ತು ದಂಪತಿಗಳು, ಅದೇ ರೀತಿ ಗಣೇಶ್ ದಂಪತಿಗಳು, ಅದೇ ರೀತಿ ಶಾಲೆಯ ಮಹಾಪೋಷಕರಾದ ಶ್ರೀ ಸುಬ್ರಾಯ ಗುಟ್ಟಿಕಾನ, ಶಾಲಾ ಅಧ್ಯಕ್ಷರಾದ ಶ್ರೀ ರಘುವೀರ್, ಅದೇ ರೀತಿ ಈ ಶಾಲೆಯ ಒಂದು ಪೋಷಕರು ಆದ ಶ್ರೀಯುತ ಜಯರಾಮ್ ಇವರಿದ್ದಾರೆ. ಇವರ ಎಲ್ಲರ ಸಮಕ್ಷಮದಲ್ಲಿ ದೀಪ ಬೆಳಗಿಸುವಂತಹ ಕಾರ್ಯಕ್ರಮ. ಕಷ್ಟಗಳಿಲ್ಲವಾದ ವಸ್ಪೀಕರಣವನ್ನು ಕುರಿತು ಎದುಮಾತವನ್ನು ಕೈ ಮುಗಿಲಾಗಲಿ ಇಷ್ಟಾರ್ಥಗಳಿಗೆ ಸಾಧುಗಳು ಸದಾಕಾಲ ಮಾತಿನ ಜೀವನ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಪ್ರತಿಫಲವಾಗುವುದು ತಿಳಿದೊಂದು ನಂತರ ನೆಮ್ಮದಿ ಜೀವನದ ಜೀವವಾಗಿದೆ ಅನುಗ್ರಹ ಮತ್ತು ಬೆಳಗಾದ ಗುರುಗಳು ಹೊಡೆದು ಭಕ್ಷ್ಯದ ಕೈ ಮುಗಿದುಕೊಳ್ಳಬೇಕು ಚಂಡೆ ಮತ್ತೆ ಕೊಟ್ಲಿ ಓಂ ಯಜ್ಜ ಯಜ್ಜಂಗಚ್ಚ ಯಜ್ಜಮಲಿಂಗಚ್ಚ ಸ್ವಾಹಾ ಋಷಿರೇ ಯಜ್ಞೋ ಯಜ್ಜಮದೇ ಸಾಸೋಕ್ತವಾಗಸ್ವೇ ಸ್ವಾಹಾ ಮಹಾಗಣಪತಯೇ
साधनम् श्री विघ्नेश्वराय नमः एकदन्ताय विद्महे वक्रतुण्डाय धीमहि तन्नो दन्ति प्रचोदयात् महागणपतये नमः महागणपतये नमः महागणपतये नमः ओ वेदास्तर प्रोक्तो वेदान्तेन प्रतिष्ठितः तस्य स्वस्ति भक्ति श्रद्धां मेधां यशः प्रज्ञां श्रेयं बलं आयुष्यं तेजः आरोग्यं देहि मे हव्यवाहन महागणपते शक्ति भक्ति श्रद्धा मेधं यश प्रज्ञां श्रेयं बलं आयुष्यं तेजम् आरोग्यं देहि महागणपति धर्मदारविंदके गोविंदाय गोविंद जनदेवरमादारविंदके गोविंदाय गोविंद समस्त दैव देवरमादारविंदके गोविंदाय गोविंद महागणपते नमः समर्पयामि सुमुखाय नमः एकदन्ताय नमः कपिलाय नमः गजकर्णिकाय नमः लंबोदराय नमः विकटाय नमः विकटाय नमः धूम्रकेतवे नमः गणाध्यक्षाय नमः पादुकाय नमः कुमाररूपे नमः सर्वसिद्धिप्रदायकाय नमः महागणपतये नमः सकलजनानां समर्पयामि महागणाधीश देवताभ्यो नमः मुसतीर्थवल्लकेशवाय स्वाहा नारायणाय स्वाहा माधवाय स्वाहा अच्युताय नमः अनन्ताय नमः गोविन्दशङ्कराय नमः गणाचमानं गत्वाहा भगवान् सर्वविघ्नमङ्गलमूर्ति महा
ವಾಯುಯಾನ ಪ್ರೇಕ್ಷಕ ಪಾಲ್ಗೊಂಡು ಬೆಳಗಾವಿ ಶಕ್ತಿ ಮಹಾಪ್ರಭು